ಗ್ರಾಮ ಪಂಚಾಯತ್ ವ್ಯಾಪ್ತಿಡು ರಡ್ಡು ಇಲ್ಲನ್ನು ನಿರ್ಮಿಸಾಯಿನ ಬೊಕ್ಕ ಕೊರೋನಾದ ಸಂದರ್ಭಡು ದಿನಸಿ ಸಾಮಗ್ರಿಗಳನ್ನು ಕೊರ್ನ ಸಮಾಜ ಸೇವಕರು ಗೌರವ ಡಾಕ್ಟರೇಟ್ ಪುರಸ್ಕೃತರು ಇಸ್ಮಾಯಿಲ್ ಶಾಫಿ ಬಬ್ಬು ಕಟ್ಟೆಯರಿಗೆ 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜರನ ನೇತೃತ್ವಡು ಮಾನಾದಿಗೆ ಲೇಸು ಗುರುವಾರ ನಡೆತಂಡು. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜ ಪಾತ್ರರೊಂದು ತನ್ನ ಅಧ್ಯಕ್ಷ ಅವಧಿಡು 300 ಗ್ರಾಮ ಪಂಚಾಯತ್ ವ್ಯಾಪ್ತಿಡು ದಾನಿಲನ ಸಗಾಯರ್ದು ರಡ್ಡು ಇಲ್ಲನ್ನು ನಿರ್ಮಿಸಾದು ಕೊಡ್ತೇರು ಬೊಕ್ಕ ಕೊರೋನಾ ಪೊರ್ತಡು ಅರ್ಹರೆಗೂ ಆಹಾರ ಸಾಮಗ್ರಿಗಳನ್ನು ಒದಗಾದು ಕೊಡ್ತೇರು. ಈ ನಿಟ್ಟಿಡು ಗ್ರಾಮಸ್ಥರ ಪರವಾದ ಇಸ್ಮಾಯಿಲ್ ಶಾಫಿಯರಿಗೆ ಮಾನಾದಿಗೆ ಮಂತದ ದುಂಬುದ ದಿನಕ್ಲೆಡು ನನಲಾತ ಸಮಾಜ ಸೇವೆ ಮಲ್ಪೆರೆ ದೇವರು ಅನುಗ್ರಹಿಸಾವಡು ಪಂಡದಕ್ಕೆ ಏನುಂಡೇರು. ಇವತ್ತು ನನ್ನ ಗ್ರಾಮದಲ್ಲಿ ಇಸ್ಮಾಯಿಲ್ ಶಾಫಿ ಅವರು ಸಮಾಜ ಸೇವಕರು, ಡಾಕ್ಟರೇಟ್ ಪದವಿ ಪಡೆದವರು. ಇವತ್ತು ನನ್ನ ಗ್ರಾಮ ಅಧ್ಯಕ್ಷ ಸ್ಥಾನದಲ್ಲಿ ಇರುವಾಗ ಇಷ್ಟರ ತನಕ 2.5 ವರ್ಷದಲ್ಲಿ ಹಲವಾರು ಸಂಘಟನೆಗಳಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇವತ್ತು ನಮ್ಮ ಇಸ್ಮಾಯಿಲ್ ಶಾಫಿ ಅವರಿಗೆ ನಾನು ಅಭಿನಂದಿಸ್ತೇನೆ. ನನ್ನ ಗ್ರಾಮದಲ್ಲಿ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ಕೂಡ ಕಷ್ಟದಲ್ಲಿರುವವರಿಗೆ ಆಹಾರದ ಕಿಟ್ಟನ್ನು ಕೊಟ್ಟು ಮತ್ತು ಪ್ರತ್ಯೇಕವಾಗಿ ನಮ್ಮ ಗ್ರಾಮದಲ್ಲಿ 2 ಮನೆಗಳನ್ನು ನಿರ್ಮಿಸಿಕೊಟ್ಟು ಮತ್ತು ಆ ಹುಷಾರಿಲ್ಲದವರಿಗೆ ಮನೆಗೆ ಹೋಗಿ ಅವರಿಗೆ ಮೆಡಿಸಿನನ್ನು ಕೊಟ್ಟು ಬೇಕಾದ ಸಹಾಯವನ್ನು ಮಾಡಿದಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ನನಗೆ ಎಷ್ಟು ಅವರನ್ನು ಹೊಗಳಿದರೆ ಸಾಕಾಗುವುದಿಲ್ಲ, ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ದೇವರು ಅವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳಿಗೆ ಮತ್ತು ಅವರ ಎಲ್ಲ ಆತ್ಮೀಯರೊಟ್ಟಿಗಿದ್ದವರೆಲ್ಲರಿಗೆ ದೇವರ ಆಶೀರ್ವಾದ ಮಾಡಲಿ. ಇವತ್ತು ತುಂಬ ಖುಷಿಯಾಗ್ತದೆ ನನಗೆ ನನ್ನ ಗ್ರಾಮದಲ್ಲಿ ಇವರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ. ಇವರು ಮಾಡಿದಂಥ ಸೇವೆ ಒಂದು ಸಮಾಜ ಸೇವೆ ಮಾಡಿದ್ದಾರೆ. ಇಂಥ ಸಮಾಜ ಸೇವೆಗೆ ನನಗೆ ಋಣಿಯಾಗಿರ್ತೇನೆ ನಾನು. ಇನ್ನೂ ಕೂಡ ಅವರು ಮುಂದಿನ ದಿನದಲ್ಲಿ ನಮ್ಮ ಗ್ರಾಮದಲ್ಲಿ ಹಲವಾರು ಕಷ್ಟದಲ್ಲಿದ್ದಾರೆ, ಅವರಿಗೆ ಹೆಲ್ಪ್ ಮಾಡಲಿ. ಜಾತಿ ಮತ ಬಿಟ್ಟು ಒಳ್ಳೆ ಕೆಲಸ ಮಾಡುವ ಇಸ್ಮಾಯಿಲ್ ಶಾಫಿ ಅವರೇ, ನಿಮಗೆ ನಾನು ಅಭಿನಂದಿಸ್ತೇನೆ. ಹಾಗೂ ನನ್ನ ಪರವಾಗಿ, ನನ್ನ ಗ್ರಾಮದ ಪರವಾಗಿ, ನನ್ನ ಎಲ್ಲ ಆತ್ಮೀಯರ ಪರವಾಗಿ ನಾನು ಇವರಿಗೆ ಸನ್ಮಾನ ಮಾಡಿದ್ದೇನೆ ಇವತ್ತು. ಹಾಗೂ ಇವರು ನಮ್ಮ ಚಿಕ್ಕಮಗಳೂರಲ್ಲಿ ಮೊನ್ನೆ ತಾನೇ ಹೋಗಿ ನಮ್ಮ ಗೋವಾದಲ್ಲಿ ಕೂಡ ಹೋಗಿ ಅವಾರ್ಡ್ ತೆಗೆದಿದ್ದಾರೆ. ಹಾಗೂ ಹಲವಾರು ಪ್ರಶಸ್ತಿಗಳನ್ನು ತೆಗೆದಿದ್ದಾರೆ. ಈ ಪ್ರಶಸ್ತಿಗೆ ಕಾರಣ ಇವರ ಸಮಾಜ ಸೇವೆ. ಈ ಸಮಾಜ ಸೇವೆ ಮಾಡಿದ್ದರಿಂದ ಇವರನ್ನು ನೋಡಿ ಇನ್ನೂ ಕೂಡ ಅವರ ಆತ್ಮೀಯರಾದ ಎಲ್ಲರೂ ನನಗೆ ಕೂಡ ಆಸೆ ಆಗ್ತದೆ, ಇವರ ಥರನೇ ನಾನು ಕೂಡ ಮುಂದಿನ ದಿನದಲ್ಲಿ ನನ್ನ ರಾಜಕೀಯ ನಿವೃತ್ತಿ ಆದ ನಂತರ ಈ ಕೆಲಸಗಳನ್ನು ಅವರೊಟ್ಟಿಗೆ ಸೇರಿ ನಾನು ಮಾಡಬೇಕಂತ ನನಗೆ ಹೆಮ್ಮೆ ಆಗ್ತದೆ. ಮತ್ತು ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೆ, ಬಂಧು ಮಿತ್ರರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಮಾಧ್ಯಮ ಮಿತ್ರರವರಿಗೆ ಕೂಡ ಅಭಿನಂದಿಸ್ತೇನೆ. ನಮ್ಮ ಇಸ್ಮಾಯಿಲ್ ಶಾಫಿ ಅವರು ಇನ್ನೂ ಕೂಡ ಮುಂದಕ್ಕೆ ಹೋಗಲಿ, ಎತ್ತರ ಬೆಳೆಯಲಿ, ಸಮಾಜ ಸೇವೆಯನ್ನು ಆದಷ್ಟು ಜಾಸ್ತಿ ಮಾಡಲಿ, ದೇವರು ಇವರಿಗೆ ಆಶೀರ್ವಾದ ಕೊಡಲಿ ಅಂತ ಬೇಡ್ತಾ ಮಾನದಿಗೆ ಪಡೆಗೊಂಡಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ತಾನು ಮಲ್ತಿನ ಸಮಾಜ ಸೇವೆಯನ್ನು ಗುರುತಿಸಾದ ಗ್ರಾಮಸ್ಥನ ಪರವಾದ ಅಧ್ಯಕ್ಷರು ಮಾನಾದಿಗೆ ಮಂತದೇರು. ಮಾತಾ ಗ್ರಾಮಡ್ಲ ಸಾಧಕರನ್ನು ಗುರುತಿಸಾವನ ಬೇರೆನು ಗ್ರಾಮ ಪಂಚಾಯತ್ ವತಿರ್ದು ನಡತಲ ದುಂಬುದ ದಿನಕ್ಲೆಡು ನನಲಾತ ಸಮಾಜ ಸೇವೆ ಮಲ್ಪೆರೆ ಪೂರಕ ಆಪಡು. ಈ ನಿಟ್ಟಿಡು ಗ್ರಾಮಸ್ಥರಿಗಳ ಪಂಚಾಯತ್ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಪಂಚಾಯತ್ ಸದಸ್ಯರಿಗೂ ಆಭಾರಿಯಾದುಲ್ಲ ಬಂಡ ತೆರಿಪಾಯರು. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನನಗೆ ತುಂಬ ಒಂದು ಸಂತೋಷದ ದಿನ. ಕಾರಣ, ನಾನು 300 ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ಮಾಡಿದ ಸಮಾಜ ಸೇವೆ ಹಾಗೂ ಇತರ ಪ್ರದೇಶಗಳಲ್ಲಿ ಮಾಡಿದಂಥ ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಆತ್ಮೀಯರು, ಹೋರಾಟಗಾರರು, ರಾಜಕೀಯ ರಂಗದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಯುವ ನಾಯಕರಾಗಿ 300 ಗ್ರಾಮ ಪಂಚಾಯತಿಯನ್ನು 2.5 ವರ್ಷಗಳಲ್ಲಿ ಅತಿ ಎತ್ತರಕ್ಕೆ ಬೆಳೆಸಿದಂಥ ಹಲವಾರು ಕೇಂದ್ರ ಸರ್ಕಾರದ ಅವಾರ್ಡುಗಳನ್ನು ಪಡೆದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ 300 ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ವಿಲ್ಫ್ರೆಡ್ ಡಿಸೋಜರ್ ಇವತ್ತು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಒಂದುಗೂಡಿಸಿ ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಂಥ ಒಬ್ಬ ಮಹಾನ್ ಭಾವ ವ್ಯಕ್ತಿಯೊಂದು
ನಾನು ಹೇಳುತ್ತೇನೆ. ಅವರು ನನ್ನಂಥ ಹಲವಾರು ಜನರನ್ನು ಸಮಾಜ ಸೇವೆ ಮಾಡುವವರನ್ನು ಗುರುತಿಸಿ ಅವರಿಗೆ ಅವರ ಅಧಿಕಾರಾವಧಿಯಲ್ಲಿರುವಾಗ ಅವರು ಒಂದು ಅಭಿನಂದನಾ ಪತ್ರ, ಒಂದು ಗೌರವಪೂರ್ಣವಾದ ಸನ್ಮಾನವನ್ನು ನನಗೆ ಈಗ ಮಾಡಿದ್ದಾರೆ. ತುಂಬ ಸಂತೋಷವಾಗ್ತದೆ. ಕಾರಣ ಇಂಥ ಅಧ್ಯಕ್ಷರುಗಳು ಇಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆಯಲ್ಲೂ ಅವರವರ ಪಂಚಾಯತ್ ಲೆವೆಲಲ್ಲಿ ಸಮಾಜ ಸೇವೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಅಭಿನಂದನೆ ಮಾಡೋದು ಅದು ಒಂದು ಉತ್ತಮ ಕೆಲಸ. ಯಾಕೆಂದರೆ ಮುಂದೆ ಕೂಡ ಅವರು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಅದು ಅಲ್ಲದೆ ಇತರರು ಅವರನ್ನು ನೋಡಿ ಪ್ರೇರಣೆ ಆಗಬೇಕೆಂಬ ಒಂದು ಉದ್ದೇಶದಿಂದ ನನ್ನನ್ನು ಇಲ್ಲಿ ಅಭಿನಂದನೆ ಪತ್ರ ನೀಡಿ ನನಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಇಂಥ ಒಂದು ಅಧ್ಯಕ್ಷರು ಎಲ್ಲ ಪಂಚಾಯಿತಿಗಳಲ್ಲಿಯೂ ಇನ್ನು ಮುಂದೆ ಜಾಸ್ತಿ ಮೂಡಿ ಬರಲಿ. ಕಾರಣ ನನಗೆ ಅಭಿನಂದನೆ ಪತ್ರ ಕೊಟ್ಟದ್ದಕ್ಕೆ ಅಂತ ನಾನು ಅವರನ್ನು ಹೊಗಳ್ತಾ ಇಲ್ಲ. ಮುನ್ನೂರು ಪಂಚಾಯಿತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಉತ್ತಮವಾದ ಕೆಲಸವನ್ನು ಮಾಡಿದಂಥ, ಒಂದು ಹೆಸರನ್ನು ಪಡೆದಂಥ, ದೀನ್ ದಯಾಳ್ ಅವಾರ್ಡನ್ನು ಪಡೆದಂಥ ಹಲವಾರು ಅವಾರ್ಡುಗಳನ್ನು ಪಡೆದು ಸಮಾಜದ ಜನರ, ಮುನ್ನೂರು ಗ್ರಾಮ ಪಂಚಾಯಿತಿಯ ಮತದಾರರ ಪ್ರಶಂಸೆಗೆ ಅರ್ಹರಾದಂಥ ವಿಲ್ಪಟ್ರವರು ಇನ್ನು ಮುಂದೆ ಕೂಡ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ಮುಂದೊಂದು ದಿನ ಅವರು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆಯಲಿ. ಅದೇ ರೀತಿ ಅವರು ಸಮಾಜದ ಬಡವರ ಕಣ್ಣೀರು ಒರೆಸೋ ಕೆಲಸ ಕೂಡ ಅವರಿಂದ ಆಗಲಿ ಎಂದು ಹೇಳುತ್ತಾ, ನನ್ನನ್ನು ಗುರುತಿಸಿ ನನಗೆ ಅಭಿನಂದನೆ ಪತ್ರ ನೀಡಿದಂಥ ನಮ್ಮ ಮುನ್ನೂರು ಪಂಚಾಯಿತಿಯ ನನ್ನ ಆತ್ಮೀಯರಾದ ವಿಲ್ಪಟ್ ಡಿಸೋಜ ಅವರಿಗೆ, ಅವರ ಫ್ಯಾಮಿಲಿಗೂ ಅವರಿಗೂ ದೀರ್ಘಾಯುಷ್ಯ ಆರೋಗ್ಯವನ್ನು ಅಲ್ಲಾಹು ದಯಪಾಲಿಸಲಿ. ಆ ಭಗವಂತನು ಇನ್ನೂ ಕೂಡ ಅವರಿಗೆ ಉತ್ತಮವಾದ ರಾಜಕೀಯ ಮಾಡಲು ಅವರಿಗೆ ಎತ್ತಿಸಲಿ. ಅವರು ಎತ್ತರಕ್ಕೆ ಬೆಳೆದು ಒಂದು ರಾಜಕೀಯ ದೊಡ್ಡ ನಾಯಕನಾಗಲು ಆ ಭಗವಂತನು ಅವರಿಗೆ ಎತ್ತಿಸಿಕೊಡಲೆಂದು ನಾನು ಆ ಭಗವಂತನಲ್ಲಿ ದುವಾ ಮಾಡುತ್ತಾ